ಗುರುವಾರ ಮಂಗಳೂರಿನ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಅವರು 2026ರ ಜನವರಿಯಿಂದ ಜೂನ್ವರೆಗೆ ಮಂಗಳೂರಿನಲ್ಲಿ 24, ಬಂಟ್ವಾಳದಲ್ಲಿ 4, ಬೆಳ್ತಂಗಡಿಯಲ್ಲಿ 1, ಪುತ್ತೂರಿನಲ್ಲಿ 6 ಹೆಪಟೈಟಿಸ್ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಂಡಿಸ್ ಮತ್ತು ಡೆಂಗ್ಯೂ ರೋಗಗಳು ನಿಯಂತ್ರಣದಲ್ಲಿದ್ದು, ಸಾರ್ವಜನಿಕರು ರೋಗ ನಿಯಂತ್ರಣಕ್ಕೆ ಸ್ವಯಂ ಮುಂಜಾಗ್ರತಾ ಕ್ರಮಗಳನ್ನು ಕಡ್ಡಾಯವಾಗಿ ವಹಿಸಬೇಕು ಎಂದರು. ಯಾವುದೇ ಕಾಮಾಲೆ ರೋಗಗಳು ಯಕೃತ್ತಿಗೆ ಹಾನಿ ಮಾಡುವ ರೋಗವಾಗಿವೆ. ವೈರಲ್ ಸೋಂಕಾಗಿರುವ ಇವು ಜ್ವರ, ಆಯಾಸ, ಹಸಿವಿನ ಕೊರತೆ, ವಾಕರಿಕೆ, ವಾಂತಿ, ಹೊಟ್ಟೆನೋವು, ಮೂತ್ರದ ಬಣ್ಣ ಗಾಢವಾಗುವುದು, ಕಣ್ಣು ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗುವುದು ಲಕ್ಷಣಗಳನ್ನು ಹೊಂದಿದೆ. ವೈದ್ಯಕೀಯ ಭಾಷೆಯಲ್ಲಿ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ ಎಂದು ಕರೆಯುತ್ತಾರೆ. ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಮಲ, ಬಾಯಿ ಮಾರ್ಗದ ಮುಖಾಂತರ ಹರಡುತ್ತದೆ. ಸುರಕ್ಷಿತ ಕುಡಿಯುವ ನೀರು, ಉತ್ತಮ ನೈರ್ಮಲ್ಯ, ವೈಯಕ್ತಿಕ ಸ್ವಚ್ಛತೆ, ಕೈ ತೊಳೆಯುವುದು ಮತ್ತು ಸ್ವಚ್ಛತಾ ಕ್ರಮಗಳನ್ನು ಪಾಲಿಸುವುದರ ಮೂಲಕ ಈ ಎರಡೂ ವಿಧದ ಸೋಂಕುಗಳನ್ನು ತಡೆಗಟ್ಟಬಹುದು ಎಂದರು. ಇಲ್ಲಿಯವರೆಗೆ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ ಈ ಎರಡು ವಿಧದ ಸೋಂಕುಗಳು ಒಟ್ಟು ಇದುವರೆಗೆ 35 ಪ್ರಕರಣಗಳು ಬರೆದ. ಇದರಲ್ಲಿ 24 ಮಂಗಳೂರು ಮಹಾನಗರದಲ್ಲಿ, ಬಂಟ್ವಾಳದಲ್ಲಿ 4 ಹಾಗೂ ಬೆಳ್ತಂಗಡಿಯಲ್ಲಿ 1. ಸೊ ಮೊದಲನೇದಾಗಿ ಈ ಹೆಪಟೈಟಿಸ್ ಅಂದ್ರೇನು, ಇದರಲ್ಲಿ ಎಷ್ಟು ವಿಧಗಳಿದೆ, ಹೇಗೆ ಹರಡುತ್ತೆ ಅಂತೇಳಿ ಫಸ್ಟ್ ನಾವು ಒಂದು ಎರಡು ಮಾತುಗಳು ತಿಳ್ಕೊಳ್ಳೋದಾದರೆ, ಹೆಪಟೈಟಿಸಲ್ಲಿ 5 ವಿಧ ಇದೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ. ಈ ಎ ಮತ್ತು ಇ ಏನಿದೆ ಉಪವಿಧಗಳಿದ್ದಾವೆ, ಇವು ಕಲುಷಿತ ಆಹಾರ, ನೀರು ಇಂದ ಹರಡುವಂಥ ಕಾಯಿಲೆಗಳಾಗಿದ್ದು, ನಾವು ತಿನ್ನುವ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು ಅಥವಾ ಪಾನೀಯಗಳಾಗಿರ್ಬೋದು, ಇನ್ನಿತರೆ ವಸ್ತುಗಳು ಸೋಂಕಿತ ರೋಗಿಯ ಮಲದ ಮೂಲಕ ಅದೇನಾದರೂ ಆಹಾರ ಪದಾರ್ಥದಲ್ಲಿ ಕಲುಷಿತ ಆದರೆ ಅದನ್ನು ಆರೋಗ್ಯವಂತ ಸೇವಿಸಿದರೆ ಬರುವಂತಹ ಕಾಯಿಲೆಗಳಿವು. ಇದು ನೀರಿನಿಂದ ಮತ್ತು ಆಹಾರದಿಂದ, ಕಲುಷಿತ ನೀರು ಮತ್ತು ಆಹಾರದಿಂದ ಹರಡುವಂಥ ಕಾಯಿಲೆಗಳಾಗಿರುತ್ತೆ. ಇನ್ನು ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಮಾತನಾಡಿ, ಜಿಲ್ಲೆಯಲ್ಲಿ ಡೆಂಗ್ಯೂ ನಿಯಂತ್ರಣದಲ್ಲಿದೆ. ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು, ವಾಕರಿಕೆ, ವಾಂತಿ ಡೆಂಗ್ಯೂ ಜ್ವರದ ಲಕ್ಷಣಗಳು. ಡೆಂಗ್ಯೂ ವೈರಸ್ ಹೊಂದಿರುವ ಸೋಂಕಿತ ಈಡಿಸ್ ಹೆಣ್ಣು ಸೊಳ್ಳೆಗಳ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಡೆಂಗ್ಯೂನಲ್ಲಿ 4 ವಿಧಗಳಿವೆ. ಡೆಂಗ್ಯೂ ಜ್ವರಕ್ಕೆ ನಿಗದಿತ ಚಿಕಿತ್ಸೆ ಇಲ್ಲ. ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದರು. ಡೆಂಗು ಮತ್ತೆ ಮಂಗಳೂರಲ್ಲಿ ಮಳೆ ಬಿಟ್ಟು ಬರ್ತಾ ಇದೆ. ಒಂದೇ ಸಮನೆ ಮಳೆ ಇಲ್ಲ. ಸೊ ಯಾವಾಗೆಲ್ಲ ಬಿಟ್ಟು ಮಳೆ ಬರ್ತಾ ಇದೆ ಆವಾಗೆಲ್ಲ ನೀರು ಅಲ್ಲಿಂದಲ್ಲಿ ನಿಂತುಕೊಳ್ತದೆ. ಅದರಲ್ಲೂ ಹೆಚ್ಚಾಗಿ ಈಗ ಏನಾಗಿದೆ, ಕಳೆದ 1-2 ವರ್ಷದಿಂದ ಡೆಂಗು ಕಮ್ಮಿ ಇದ್ದ ಕಾರಣ ಜನರಿಗೆ ಡೆಂಗ್ಯೂವಿನ ಬಗ್ಗೆ ಇರುವ ಅರಿವು ಕಮ್ಮಿ ಆಗಿದೆ. ಆ ನಿಟ್ಟಿನಲ್ಲಿ ಜನ ಎಲ್ಲ ಕಡೆ ಮತ್ತೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ತಾನ ನಮಗೆ ಕಂಡು ಬರ್ತಾ ಇದೆ.